ವಿಟ್ಲ ಸಮೀಪದ ಮಾಣಿಲ ಗ್ರಾಮದ ಕುಕ್ಕಾಜೆ ಶ್ರೀ ಕಾಳಿಕಾಂಬಾ ಕ್ಷೇತ್ರದಿಂದ ಕ್ಷೇತ್ರದ ಧರ್ಮದರ್ಶಿ ಶ್ರೀಕೃಷ್ಣ ಗುರೂಜಿ ಅವರ ನೇತೃತ್ವದಲ್ಲಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಹೊರಟ ಕಾಲ್ನಡಿಗೆ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು. ಭಜನೆ, ನಾಮ ಸಂಕೀರ್ತನೆಗಳ ಮೂಲಕ ಪ್ರಾತಃ ಕಾಲದಲ್ಲಿ ಹೊರಟ ಪಾದಯಾತ್ರೆ ವಿಟ್ಲ ಸೀಮೆಯ ಪ್ರಧಾನ ದೇವಸ್ಥಾನವಾದ ಶ್ರೀ ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇಗುಲ ಸಂದರ್ಶಿಸಿ ಪಾದಯಾತ್ರೆ ಮುಂದೆ ಸಾಗಿ ಕಲ್ಲಡ್ಕ ಮೂಲಕ ಬಿಸಿ ರೋಡ್ ಶ್ರೀ ರಕ್ತೇಶ್ವರಿ ದೇಗುಲವನ್ನು ಸಂದರ್ಶಿಸಿ ಭೋಜನದ ಬಳಿಕ ಪೊಳಲಿ ಕ್ಷೇತ್ರಕ್ಕೆ ಮುನ್ನಡೆಯಿತು. ಪೊಳಲಿ ಕ್ಷೇತ್ರದಲ್ಲಿ ರಾತ್ರಿ ಶ್ರೀದೇವಿಗೆ ಪ್ರಾರ್ಥನೆ, ಪೂಜೆ ಸಲ್ಲಿಸಲಾಯಿತು. ಮಾಣಿಲ ಕುಕ್ಕಾಜೆ ಶ್ರೀ ಆಂಜನೇಯ ಕಾಳಿಕಾಂಬಾ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ 2021ನೇ ವರ್ಷದಲ್ಲಿ ನಡೆಯಲಿದ್ದು, ಅದರ ಯಶಸ್ವಿಗಾಗಿ ಶ್ರೀ ಕ್ಷೇತ್ರದಿಂದ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನ ನಡೆಸಲಾಗಿದೆ ಎಂದು ಹೇಳಿದರು. ಸಂಕಲ್ಪ ಅಂಚನೆ ಹಾಗೆ ಹೋದ ಅಲ್ಪಡದೆ ಇಲ್ಲಿ ಪ್ರಾರಂಭ ಮಾಡಿಕೊಡು ತುಂಬದ ದೇವಸ್ಥಾನ ಜೀರ್ಣೋದ್ಧಾರ ಪ್ರಾರಂಭ ಆಯ್ಕೊಂಡು ಪ್ರಥಮ ಚಾಲನೆಗೆ ಮಾಡೋದು ನಮ್ಮ ಪಂಚಲಿಂಗೇಶ್ವರ ದೇವರನ್ನ, ಸೀಮೆ ದೇವರ ವಿಷ್ಣು ದೇವರನ್ನ ಅನುಮತಿ ಪಡೆಯುವುದು. ಹೊರಳಿ ರಾಜರಾಜೇಶ್ವರಿ ಸನ್ನಿಧಾನಕ್ಕೆ ಹೋದಾಗ ಪ್ರಾರ್ಥನಾ ಪ್ರಸಂಗ ತಂದು ತುಂಬದಾತ್ಮ ಚಾಲನೆ ಮಲ್ಪಡು ಸಂಕಲ್ಪ ಇದೆ ಬಿದ್ದಾಡೊಂದ ಇದರಲ್ಲಿ ಮಾತ್ರ ಊರ್ದ ಜನಕ್ಕೂ ಪರವೂರು ಜನಕ್ಕಲ್ಲ ಅಂಚನೆ ಬಿಟ್ಟದ ಬಂದು ಸಮಸ್ತ ಜನಕ್ಕೂ ನನಗೆ ಸಹಕಾರ ಕೊಡ್ತಾರೆ. ನಾನು ದುಮ್ದಾದಕ್ಕೆಲ್ಲ ಎಟ್ಟೆ ರೀತಿಯ ಸಹಕಾರ ಕೊಡೋದು ಈ ಕಾರ್ಯಕ್ರಮ ಕುಕ್ಕಾಜೆ ಶ್ರೀ ಕಾಳಿಕಾಂಬಾ ಕ್ಷೇತ್ರದ ನಡಪುನಂಚ 21 ನಿಮಿಷ ನಡಪುನಂಚ ಮಹತ್ ಕಾರ್ಯ ಯಶಸ್ವಿ ಮಲ್ಪೆರೆ ಪೂರ ನಿಖಿಲ್ ನಮ್ಮೊಟ್ಟಿಗೆ ಕೈ ಸೇರೋ ಒಂದು ಯಶಸ್ವಿ ಮತ್ತು